ಹಲೋ ನಮಸ್ತೆ ಎಲ್ರಿಗೂ. ಏಜ್ ಸೈನ್ಸನ್ನು ಕಮ್ಮಿ ಮಾಡುವಂಥ ಅಂದರೆ ಏಜ್ ಆಗ್ತಾ ಇದ್ದಂಗೆ ನಮ್ಮ ಮುಖದಲ್ಲಿ ಬೀಳುವಂಥ ಸುಕ್ಕಿರ್ಬೋದು, ಫೈನ್ ಲೈನ್ಸ್ ಇರ್ಬೋದು, ನೆರಿಗೆಗಳಿರ್ಬೋದು, ಸ್ಪಾಟ್ಸ್ ಇರ್ಬೋದು, ಕಲೆಗಳಿರ್ಬೋದು, ಡಲ್ನೆಸ್ ಇರ್ಬೋದು, ಡ್ರೈನೆಸ್ ಇರ್ಬೋದು, ಪೋರ್ಸ್ ಇರ್ಬೋದು, ಇದಿಷ್ಟನ್ನು ಕಮ್ಮಿ ಮಾಡುವಂಥ ಬೆಸ್ಟ್ ಕ್ರೀಮ್ ಯಾವ್ದು ಗೊತ್ತಾ? ಅದ್ಭುತವಾಗಿರುವಂಥ ಒಂದು ಕ್ರೀಮ್ ಇದೆ. ಆಲ್ಮೋಸ್ಟ್ 20 ವರ್ಷದಿಂದ ಇದೆ ಈ ಬ್ರ್ಯಾಂಡ್. ನಿಮಗೆ ಟಾಪ್ ಸ್ಕಿನ್ ಡಾಕ್ಟರ್ಗಳಿರ್ಬೋದು, ಡರ್ಮಟಾಲಜಿಸ್ಟ್ಗಳಿರ್ಬೋದು ಇದನ್ನ ಫಸ್ಟ್ ರೆಕಮೆಂಡ್ ಮಾಡ್ತಾರೆ. ಮತ್ತು ಒಳ್ಳೆಯ ಅಂತಂದರೆ ಅತ್ಯದ್ಭುತವಾಗಿರುವಂಥ ಫೀಡ್ಬ್ಯಾಕ್ ಇದೆ. ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ನೀವು ಕಂಟಿನ್ಯೂಸ್ ಆಗಿ ಒಂದು 2 ವಾರ ಹಚ್ತಾ ಇದ್ದರೆ ಸಾಕು, ನಿಮಗೆ ಆ ವಿಸಿಬಲ್ ರಿಸಲ್ಟ್ ಕಾಣುತ್ತೆ. ನಿಮ್ಮ ಮುಖದ ಸ್ಕಿನ್ ಈವನ್ ಟೋನ್ ಆಗುತ್ತೆ, ರೇಡಿಯಂಟ್ ಆಗುತ್ತೆ, ಡೀಪ್ ಹೈಡ್ರೇಟ್ ಆಗುತ್ತೆ, ಸ್ಕಿನ್ಗೆ ಗ್ಲೋನೆಸ್ ಬರುತ್ತೆ, ಫೈನ್ ಲೈನ್ಸ್ ಕಮ್ಮಿ ಆಗುತ್ತೆ, ಸುಕ್ಕು ಕಮ್ಮಿ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡ್ತಾ ಇದ್ದರೆ ಎಲ್ಲ ಏಜ್ ಸೈನ್ಸನ್ನು ನೀವು ಸ್ಟಾಪ್ ಮಾಡ್ಬೋದು. 25 ವರ್ಷದ ನಂತರ ಸಾಮಾನ್ಯವಾಗಿ ಕಣ್ಣತ್ರ ಲೈನ್ಸ್ ಇರ್ಬೋದು, ಅಥವಾ ಹನಿ ಮೇಲೆ ಸಣ್ಣ ಸಣ್ಣ ಲೈನ್ಸ್ ಬೀಳೋದಕ್ಕಿರ್ಬೋದು, ಸ್ಕಿನ್ ಡಲ್ ಆಗೋದಕ್ಕೆ, ಡ್ರೈ ಆಗೋದಕ್ಕೆ, ಹೈಡ್ರೇಷನನ್ನು ಕಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಶ್ವಲ್ ಆಗಿ. ಅದು 30-35 ವರ್ಷದ ನಂತರ ನಾವು ಕ್ಲೀನಾಗಿ ಸ್ಕಿನ್ ಕೇರ್ ಮಾಡಿಲ್ಲ ಅಂತಂದರೆ ಈ ಏಜ್ ಸೈನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಥರ ನೀವು ಏಜ್ ಸೈನ್ಸನ್ನು ಕಮ್ಮಿ ಮಾಡೋಂಥ ಕ್ರೀಮ್ ಬೇಕು, ನನ್ನ ಸ್ಕಿನ್ ಚೆನ್ನಾಗಿರಬೇಕು ಅಂತ ಏನಾದರೂ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡು ನೋಡಿ. ಯಾಕಂತಂದರೆ ನಿಮಗೆ ತುಂಬ ಉಪಯೋಗಕ್ಕೆ ಬರುವಂಥ ವಿಡಿಯೋ. ಆಮೇಲೆ ಈ ಕ್ರೀಮ್ ಕೂಡ ಅಷ್ಟೇ ನಿಮಗೆ ಅಷ್ಟೇ ಉಪಯೋಗಕ್ಕೆ ಬರುವಂಥ ಒಂದು ವಸ್ತು. ಹಾಗಾದರೆ ಯಾವುದಿದು? ನೀವು ಖಂಡಿತವಾಗ್ಲೂ ಕೆಲವರಾದರೂ ಈ ಬ್ರ್ಯಾಂಡ್ ನೇಮ್ ಕೇಳಿರ್ತೀರ. ಓಲೆ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್. ಓಲೆಯವ್ರದ್ದು ಟೋಟಲ್ ಎಫೆಕ್ಟ್ 7-in-1 ಡೇ ಕ್ರೀಮ್ ಅಂತ ಇದೆ. ಈ ಕ್ರೀಮನ್ನು ಹಚ್ಚಿದರೆ ನಿಮಗೆ ಎಕ್ಸ್ಟ್ರಾ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಎಕ್ಸ್ಟ್ರಾ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀವಿ ಅಂತಂದರೆ ನಿಮಗೆ ಬಿಟ್ಟಿರೋದು, ನಿಮಗೆ ಅದರದ್ದು ಒಳ್ಳೆ ಲಾಭ ಸಿಗ್ಬೋದು. ಆದರೆ ತುಂಬ ಆಯಿಲಿ ಸ್ಕಿನ್ ಆದರೆ ನೀವು ಮತ್ತೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡೋಂಥ ಅವಶ್ಯಕತೆ ಇಲ್ಲ. ಈ ಕ್ರೀಮ್ ಹಚ್ಚಿದ್ರೆ ಸಾಕು. ಫಸ್ಟ್ ಈ ಕ್ರೀಮ್ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಇದು ಏನು ಅಂತಂದರೆ ವಿಟನೈಸಿನ್ ಕಾಂಪ್ಲೆಕ್ಸ್ ಅಂತ ಇದರಲ್ಲಿ, ಅಂದರೆ ಸೈಂಟಿಫಿಕಲಿ ಫಾರ್ಮುಲೇಟ್ ಮಾಡಿರುವಂಥ ವಿಟನೈಸಿನ್ ಕಾಂಪ್ಲೆಕ್ಸ್ ಅಂತ ಆ ಫಾರ್ಮುಲೇಷನಿಂದ ಮಾಡಿರುವಂಥ ಕ್ರೀಮ್. ಏನು ಅದು ವಿಟನೈಸಿನ್ ಕಾಂಪ್ಲೆಕ್ಸ್ ಅಂತಂದರೆ, ಅಂತಂದರೆ ವಿಟಮಿನ್ B3, C ಮತ್ತು E ಇರುತ್ತೆ ಇದರಲ್ಲಿ. ಕೊಲೆಜನನ್ನು ಬೂಸ್ಟ್ ಮಾಡುವಂಥದ್ದು, ಸ್ಕಿನ್ನನ್ನು ಫರ್ಮ್ ಮಾಡುವಂಥದ್ದು, ಸ್ಕಿನ್ಗೆ ಹೈಡ್ರೇಟ್ ಮಾಡುವಂಥದ್ದು, ಈ ಎಲ್ಲ ಅಂಶಗಳನ್ನು ಕೊಡುವಂಥ ವಿಟಮಿನ್ಸ್ ಇರುತ್ತಲ್ವ, ವಿಟಮಿನ್ C ಅಂದರೆ ಸ್ಕಿನ್ಗೆ ನಮ್ಮದು ರೇಡಿಯಂಟ್ ಲುಕ್ಕನ್ನು ಕೊಡುವಂಥದ್ದು ವಿಟಮಿನ್ C, ವಿಟಮಿನ್ B3, ವಿಟಮಿನ್ E ಇರುತ್ತೆ. ನಯಸಿನಮೈಡ್ ಅಂಶ ಇರುತ್ತೆ. ನಯಸಿನಮೈಡ್ ಅಂಶ ನಮ್ಮ ಮುಖದಲ್ಲಿ ಏನೇ ಸ್ಪಾಟ್ಗಳಿದ್ರು, ಏನೇ ಡಲ್ನೆಸ್ ಇದ್ದರೂ ಅದನ್ನ ಕಡಿಮೆ ಮಾಡುತ್ತೆ. ಏಜ್ ಸ್ಪಾಟ್ಸ್ ಅಥವಾ ಏಜ್ ಫೈನ್ ಲೈನ್ಸ್ ಎಲ್ಲ ಸುಕ್ಕೆಲ್ಲ ಬರುತ್ತಲ್ವ, ಅದನ್ನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ರೆಟಿನಾಲ್ ಕ್ರೀಮ್ ಬರುತ್ತೆ. ಆದರೆ ರೆಟಿನಾಲ್ ಕ್ರೀಮನ್ನು ಕೆಲವರು ರೆಗ್ಯುಲರ್ ಉಪಯೋಗ ಮಾಡೋದ್ರಿಂದ ಕೆಲವರಿಗೆ ಸ್ಕಿನ್ ಇರಿಟೇಷನ್ ಆಗುತ್ತೆ. ಆದರೆ ಇದರಲ್ಲಿ ಎಲ್ಲದೂ ಬ್ಯಾಲೆನ್ಸ್ಡ್ ಆಗಿದೆ. ನಿಮಗೆ ನಾನು ಆವಾಗಲೇ ಹೇಳಿದಾಗೆ 7 ಏಜ್ ಸೈನ್ಸನ್ನೇ ಇದು ಕಡಿಮೆ ಮಾಡುತ್ತೆ. ಫಸ್ಟ್ ಏನು, ಸುಕ್ಕು ಬೀಳೋದು, ಕಣ್ಣತ್ರ ಇಲ್ಲೆಲ್ಲ ನೆರಿಗೆ ಕಟ್ಟಲಿಕ್ಕೆ ಶುರುವಾಗುತ್ತೆ. ಫೈನ್ ಲೈನ್ಸ್, ಚಿಕ್ಕ ಚಿಕ್ಕ ಲೈನ್ಸ್ ಬೀಳುತ್ತೆ ಹನಿ ಮೇಲೆಲ್ಲ ಅಥವಾ ಕುತ್ತಿಗೆಯಲ್ಲೆಲ್ಲ, ಅದನ್ನ ಕಡಿಮೆ ಮಾಡುತ್ತೆ. ಏಜ್ ಸ್ಪಾಟ್ಸ್ ಅಂದರೆ ಬಂಗು ಕಲೆಗಳಿರ್ಬೋದು, ಕೆಲವರಿಗೆ ಕಪ್ಪು ಕಲೆಗಳೆಲ್ಲ ಶುರುವಾಗುತ್ತೆ ಏಜ್ ಆಗ್ತಾ ಇದ್ದಂಗೆ ಸ್ಕಿನ್ ಮೇಲೆ ಬೀಳೋದಕ್ಕೆ, ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸ್ಕಿನ್ ಡಲ್ ಆಗಿರುತ್ತೆ, ಡ್ರೈ ಆಗಿರುತ್ತೆ. ಏಜ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಹೈಡ್ರೇಷನ್ ಕಡಿಮೆ ಆಗೋದ್ರಿಂದ ಸ್ಕಿನ್ ಡಲ್ ಆಗಲಿಕ್ಕೆ ಶುರುವಾಗುತ್ತೆ, ಡ್ರೈ ಆಗಲಿಕ್ಕೆ ಶುರುವಾಗುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪೋರ್ಸ್, ಪಿಂಪಲ್ಸ್ ಎಲ್ಲ ಬಿದ್ದು ಕೆಲವರಿಗೆ ಇದೆಯಲ್ವ, ತುಂಬ ಓಪನ್ ಪೋರ್ಸ್ ಆಗಿರುತ್ತೆ. ಪೋರ್ಸ್ ಎಲ್ಲರ ಮುಖದಲ್ಲಿ ಇರಲೇಬೇಕು, ಆದರೆ ಕೆಲವರ ಮುಖದಲ್ಲಿ ಪೋರ್ಸ್ ಇದೆಯಲ್ವ ತುಂಬ ಎನ್ಲಾರ್ಜ್ಡ್ ಆಗಿರುತ್ತೆ. ಸೊ ಇಂಥ ಪೋರ್ಸನ್ನು ಇದು ಕಡಿಮೆ ಮಾಡುತ್ತೆ. ಟೋಟಲಾಗಿ ನಿಮಗೆ ಹೇಳೋದಿದ್ರೆ, ಸ್ಕಿನ್ನನ್ನು ಹೈಡ್ರೇಟ್ ಮಾಡಿ, ಸ್ಕಿನ್ನನ್ನು ಫರ್ಮ್ ಮಾಡಿ, ನಾವು ಏಜ್ ಅಂದರೆ ಯಂಗ್ ಏಜ್ ಇರುವಾಗ, ಅಂದರೆ ಚಿಕ್ಕ ಮಕ್ಕಳದೆಲ್ಲ ಮುಖ ಯಾವ ಥರ ಈ ಥರ ಮಾಡಿದರೆ ಬೌನ್ಸ್ ಆಗ್ತಾ ಇರುತ್ತೆ ನೋಡಿ, ಆ ಥರ ಬೌನ್ಸ್ ಆಗೋ ಥರ ಮಾಡುತ್ತೆ. ಏಜ್ ಆಗ್ತಾ ಇದ್ದಾಗೆ ಮುಖ ಅಂದರೆ ಒಂದು ಸ್ವಲ್ಪ ಎಲ್ಲ ಸ್ಕಿನ್ ಫರ್ಮ್ನೆಸ್ ಹೋಗಿ ಜೋತ್ ಬಿಡೋಕ್ಕೆ ಶುರುವಾಗುತ್ತಲ್ವ, ಸ್ಕಿನ್ ಲಿಫ್ಟಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಇದು ಮಾಡುತ್ತೆ. ಅಂದರೆ ಸ್ಕಿನ್ ಟೈಟ್ ಆದರೆ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ ಲಿಫ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಈ ಒಂದು ಕ್ರೀಮಿಂದ ಇದೆ. ಡೈಲಿ ಯೂಸ್ಗೆ ತುಂಬ ಸೇಫ್ ಇದು. ಇನ್ನೊಂದೇನು ಅಂತಂದರೆ ನಿಮಗೆ ಜಾಸ್ತಿ ಕಾಸ್ಟ್ಲಿ ಕೂಡ ಇಲ್ಲ. ನಿಮಗೆ 400 ರೂಪಾಯಿಗೆ ಟ್ಯೂಬ್ ಇದ್ರದ್ದು ಸಿಗುತ್ತೆ.
ಬೇರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ, ಅದು ಲಕ್ಸುರಿಯಸ್ ಆ್ಯಂಟಿ ಏಜಿಂಗ್ ಕ್ರೀಮ್. ಅದು ತುಂಬ ಕಾಸ್ಟ್ಲಿ, ಅದು ಒಂದು ಬಾಟಲ್ಗೆ ನಿಮಗೆ 3000 ರೂಪಾಯಿ ಇದೆ. ಆ ವಿಡಿಯೋನ ಹಾಕಿದಾಗ ತುಂಬ ಜನ ನನಗೆ ಕಮೆಂಟ್ ಮಾಡಿ, ಮೇಡಮ್ ನೀವು ಇಷ್ಟು ಕಾಸ್ಟ್ಲಿ ಕ್ರೀಮ್ ಬಗ್ಗೆ ಹೇಳಿದರೆ ಹೇಗೆ, ಯಾವುದಾದ್ರೂ ಒಳ್ಳೆಯ ಅಂದರೆ ನಾರ್ಮಲ್ ಆಗಿ ಎಲ್ಲರೂ ತಗೊಳ್ಳುವಂಥ ಕ್ರೀಮ್ ಬಗ್ಗೆ ಹೇಳಿ ಅಂತ ಕೇಳಿದ್ರು. ಅವರಿಗೋಸ್ಕರನೇ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಸೊ ಈ ಓಲೆ ಟೋಟಲ್ ಎಫೆಕ್ಟ್ ಇದೆಯಲ್ವಾ, ಡೇ ಕ್ರೀಮ್ ಇದೆಯಲ್ವ, ಇದಕ್ಕೆಲ್ಲದಕ್ಕೂ ಆಗುತ್ತೆ. ನಿಮ್ಮ ಎಲ್ಲ ಏಜ್ ಸೈನ್ಸನ್ನು ಇದು ಕಡಿಮೆ ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ, ಕೆಲವು ಕ್ರೀಮ್ಗಳನ್ನು ನಾವು ಹಚ್ಚಿದ ಕೂಡಲೇ ನಮಗೆ ಮುಖ ಎಲ್ಲ ಫುಲ್ ಅಂಟಂಟದಾಗೆ ಗ್ರೀಸಿ ಆದಾಗ ಅನಿಸುತ್ತೆ. ಇದು ಆ ಥರ ಅಲ್ಲ, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಹಚ್ಚಿದ ತಕ್ಷಣ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ, ತುಂಬ ಲೈಟ್ ವೆಯ್ಟ್ ಫೀಲ್ ಸಿಗುತ್ತೆ ನಿಮಗೆ. ಹೇಗೆ ಹಚ್ಚೋದು? ಇದು ಡೇಯಲ್ಲೇ ಹಚ್ಚುವಂಥದ್ದು, ಮಾರ್ನಿಂಗ್ ಹಚ್ಚುವಂಥ ಕ್ರೀಮ್. ಬೆಳಗ್ಗೆ ಮುಖ ತೊಳೆದಾದ ನಂತರ ಕ್ಲೀನಾಗಿ ಒರೆಸ್ಕೊಳ್ಳಿ. ಡೈರೆಕ್ಟಾಗಿ ಈ ಕ್ರೀಮನ್ನು ಹಚ್ಚಿ ಮುಖಕ್ಕೆ ಬೇಡಿ. ಇದು ಒಳ್ಳೆಯ ಮೇಕಪ್ ಬೇಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ನಿಮಗೆ ನೀವು ಮನೆ ಒಳಗಡೆನೇ ಇದ್ದರೆ ಮತ್ತೆ ಸನ್ಸ್ಕ್ರೀನ್ ಲೋಷನ್ ಹಚ್ಚುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದರಲ್ಲಿ ಸನ್ಸ್ಕ್ರೀನ್ ಲೋಷನ್ದು ಅಂಶ ಬರುತ್ತೆ. ಈ ಆ್ಯಂಟಿ ಏಜಿಂಗ್ ಕ್ರೀಮ್ಗಳಲ್ಲಿ ಎಲ್ಲದರಲ್ಲೂ ಸ್ಕಿನ್ನನ್ನು ಹೈಡ್ರೇಟ್ ಮಾಡುವಂಥ, ಮಾಯ್ಶ್ಚರೈಸ್ ಮಾಡುವಂಥ ಅಂಶಗಳಿರೋದ್ರಿಂದ ನಾವು ಸಪ್ರೇಟಾಗಿ ಮಾಯ್ಶ್ಚರೈಸರನ್ನು ಹಾಕೊಡುವಂಥ ಅವಶ್ಯಕತೆ ಇಲ್ಲ. ಇದನ್ನ ಹಚ್ಚಿ ಬಿಟ್ಟರೆ ಸಾಕು. ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ತುಂಬ ಬಿಸಿಲಿದೆ ಅಂತ ಇದೆ ಅಂತಂದರೆ ಮಾತ್ರ ನೀವು ಸನ್ಸ್ಕ್ರೀನ್ ಲೋಷನಿಂದ ಲೇಯರ್ ಅಪ್ ಮಾಡ್ಕೋಬಹುದು. ತುಂಬ ಬಿಸಿಲು ಇದ್ದರೆ ಮಾತ್ರ, ಇಲ್ಲದಿದ್ರೆ ಈ ಒಂದು ಕ್ರೀಮ್ ಸಾಕು. 2 ವಾರ ಕಂಟಿನ್ಯೂಸ್ ಆಗಿ ಹಚ್ಚಿ ನಿಮ್ಮ ಮುಖ ತುಂಬ ಚೇಂಜಸ್ ಕಾಣುತ್ತೆ. ಅಂದರೆ ಫಸ್ಟ್ ನಿಮಗೆ ಮುಖ ಸಾಫ್ಟ್ ಆದಾಗ ಅನ್ಸುತ್ತೆ. ಯಾಕಂತಂದರೆ ಇದರಲ್ಲಿ ಆ ಮಾಯ್ಶ್ಚರೈಸಿಂಗ್ ಅಥವಾ ಹೈಡ್ರೇಟಿಂಗ್ ಅಂಶ ಇರುತ್ತಲ್ವ, ನಿಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್ ಆದಾಗ ಅನಿಸುತ್ತೆ. 2 ವಾರದಲ್ಲಿ ನಿಮ್ಮ ಸ್ಕಿನ್ಗೆ ಗ್ಲೋ ಬಂದಾಗ ಅನಿಸುತ್ತೆ. ಇನ್ನೊಂದು ಏನು ಅಂತಂದ್ರೆ, ಅಲ್ಲಲ್ಲಿ ಬಮ್ಸ್ ಅಥವಾ ಏನಾದರೂ ಈ ಸ್ಪಾಟ್ಸ್ಗಳು ಎಲ್ಲ ಇದ್ರೆ ಕ್ಲಿಯರಾಗಿ ಈವನ್ ಟೋನ್ ಸಿಕ್ಕಿದಾಗೆ, ಈವನ್ ಟೋನ್ ಕಂಡಾಗೆ ಆಗುತ್ತೆ. ನಿಮಗೆ ಈವನ್ ಟೋನ್ ಬರುತ್ತೆ. ನೀವೊಂದು 4 ರಿಂದ 6 ವಾರದಲ್ಲಿ ಇದೆಯಲ್ವಾ, ನಿಮಗೆ ಆ್ಯಂಟಿ ಏಜಿಂಗ್ ಏನು ಸೈನ್ಸ್ ಇರುತ್ತೆ ಅದು ಕಡಿಮೆ ಆದಂಗೆ ಅನಿಸುತ್ತೆ. ಅಂದರೆ ಸುಕ್ಕಿರ್ಬೋದು, ಫೈನ್ ಲೈನ್ಸ್ ಇರ್ಬೋದು, ಇದೆಲ್ಲ ಇದೆಯಲ್ವಾ ಕಡಿಮೆ ಆಗೋದು. ಯಾಕಂತಂದರೆ ನಿಮ್ಮ ಸ್ಕಿನ್ನನ್ನು ಇದು ರಿಪೇರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂದರೆ ನೀವೊಂದು 4 ರಿಂದ 6 ವಾರ ಹಚ್ತಾ ಇದ್ದಂಗೆ ನಿಮ್ಮ ಸ್ಕಿನ್ ಸೆಲ್ಸ್ಗಳಿದೆಯಲ್ವ ಹೊಸದಾಗಿ ಹುಟ್ಕೊಳ್ಳುತ್ತೆ. ಸ್ಕಿನ್ ಸೆಲ್ಸನ್ನು ರಿನ್ಯೂ ಮಾಡುತ್ತೆ. ನಿಮಗೆ ಸ್ಕಿನ್ ಫರ್ಮ್ ಆದಾಗೆ, ಗ್ಲೋ ಬಂದಾಗೆ, ಈ ಸೆನ್ಸ್ ಎಲ್ಲ ಮಾಯ ಆದಾಗ ಅನಿಸುತ್ತೆ. ಯಾಕಂತಂದರೆ ಇದು ಸ್ಕಿನ್ನನ್ನು ಡೀಪಾಗಿ ರಿಪೇರ್ ಮಾಡುತ್ತೆ. ಸೊ ನೀವು ರೆಗ್ಯುಲರಾಗಿ ಹಚ್ತಾ ಇದ್ದರೆ ಸ್ಕಿನ್ ತುಂಬ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ಏಜ್ ಸೈನ್ಸನ್ನು ಆದಷ್ಟು ನೀವು ಕಡಿಮೆ ಮಾಡ್ಕೋಬೋದು. ತುಂಬ ಆಯಿಲಿ ಸ್ಕಿನ್ ಅವರಾದರೆ ಸ್ವಲ್ಪ ಹಚ್ಕೊಳ್ಳಿ. ಇದು ಆಲ್ಮೋಸ್ಟ್ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೇಫ್. ಆದರೂ ಕೂಡ ತುಂಬ ಆಯಿಲಿ ಸ್ಕಿನ್ ಅಂತ ಇದ್ದರೆ ಒಂದು ಚಿಕ್ಕ ಡಾಟನ್ನು ಹಚ್ಚಿ ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡಿಬಿಡಿ. ನಿಮ್ಮದು ತುಂಬ ಹೆವಿ ಡ್ರೈ ಸ್ಕಿನ್ ಅಂತಂದರೆ ನೀವು ಈ ಕ್ರೀಮನ್ನು ಹಚ್ಚೋಕ್ಕಿಂತ ಮುಂಚೆ ಲೈಟಾಗಿ ಅಲೋವೆರಾ ಜೆಲ್ ಅಥವಾ ಮಾಯ್ಶ್ಚರೈಸರನ್ನು ಹಚ್ಕೋಬೋದು. ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದರೆ ಏನು ಹಚ್ಚಿದ್ರೂ ಪಿಂಪಲ್ ಬರುತ್ತೆ, ರ್ಯಾಶ್ ಆಗುತ್ತೆ ಅಥವಾ ಸ್ಕಿನ್ ಕೆಂಪಾಗುತ್ತೆ ಅನ್ನೋರು ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಆನ್ಲೈನಲ್ಲಿ ಬೈ ಮಾಡುವಂಥ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೀವು ಬೈ ಮಾಡ್ಬೋದು ಈಸಿಯಾಗಿ. ಅದರ ಒಂದು ಆದಷ್ಟು ರೆಪ್ಯೂಟೆಡ್ ಅಥವಾ ನಿಮಗೆ ಆಥರೈಸ್ಡ್ ಸೈಟ್ಸ್ ಇರುತ್ತಲ್ವ, ಈ ಮಿಂತ್ರಾ ಇರ್ಬೋದು ಅಥವಾ ನೈಕಾ ಇರ್ಬೋದು, ಅಂಥ ಸೈಟ್ ಅಥವಾ ಆನ್ಲೈನ್ ಇದರನ್ನೇ ಬೈ ಮಾಡಿ. ಯಾಕಂತಂದರೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲದೆ ಕೆಲವರು ಒರಿಜಿನಲ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಮೋಸ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಹಾಕಿರುವ ಲಿಂಕ್ಸ್ ಅಂತಂದರೆ ನಾನದು ಕಂಪ್ಲೀಟಾಗಿ ನೈಕಾದಿಂದ ಅಥವಾ ಅವರ ಆಥರೈಸ್ಡ್ ಸೈಟಿಂದ ಲಿಂಕನ್ನು ತೆಗೆದು ಹಾಕಿರ್ತೇನೆ. ಬೈ ಮಾಡುವಾಗ ನೀವು ಚೆಕ್ ಮಾಡ್ಕೊಂಡು ಬೈ ಮಾಡಿ. ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಎನಿ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ, ವಿಡಿಯೋದ ಬಗ್ಗೆ ಫೀಡ್ಬ್ಯಾಕ್ ಕೊಡಿ. ನೀವು ಎಲ್ಲಿಂದ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಯಾಕಂತಂದರೆ ನನ್ನ ವ್ಯೂವರ್ಸ್ ಎಲ್ಲೆಲ್ಲಿದ್ದಾರೆ ಅಂತ ನನಗೆ ಕೂಡ ಗೊತ್ತಾಗಬೇಕು. ಸೊ ನೀವು ಮಾತ್ರ ನೋಡೋದಿಲ್ಲ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದ್ರೆ ತುಂಬ ಜನರಿಗೆ ಇನ್ನೂ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವ ಕ್ರೀಮ್ ಹಚ್ಚೋದು, ಈ ಸೈನ್ಸನ್ನು ಕಮ್ಮಿ ಮಾಡಲಿಕ್ಕೆ ಯಾವ ಕ್ರೀಮ್ ಬೆಸ್ಟ್ ಅಂತ ಇನ್ನೂ ತುಂಬ ಕನ್ಫ್ಯೂಷನ್ ಇರುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. 20 ವರ್ಷದಿಂದ ಇದೆ ಈ ಬ್ರ್ಯಾಂಡ್, ಟಾಪ್ ರೆಕಗ್ನೈಸ್ಡ್ ಮತ್ತು ಒಳ್ಳೆ ಫೀಡ್ಬ್ಯಾಕ್ ಇರುವಂಥ ಒಂದು ಪ್ರಾಡಕ್ಟ್. ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೂಡ ಕೊಡುತ್ತೆ ನಿಮಗೆ. ಇದರ ಬಜೆಟ್ ಕೂಡ ತುಂಬ ಫ್ರೆಂಡ್ಲಿ ಆಗಿದೆ. ಸೊ ನಿಮ್ಮ ಹತ್ರ ನೋಡೋದಲ್ಲ, ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.